ಪ್ರಧಾನಿ ಮೋದಿ ಅವರು ನವಿ ಮುಂಬೈಯಲ್ಲಿ ಪಿಪಿಪಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯಲ್ಲಿ ನಿರ್ಮಿಸಿದ ವಿಮಾನ ನಿಲ್ದಾಣವನ್ನು ಪ್ರಯಾಣಿಕರ ಸೇವೆಗೆ ತೆರೆದಿಟ್ಟರು. ಪ್ರಧಾನಿಯವರು ಉದ್ಘಾಟಿಸುವಾಗ ನಾಗರಿಕ ವಿಮಾನಯಾನ ಮಂತ್ರಿ ಕಿಂಜರಪು ರಾಮಮೋಹನ್ ನಾಯ್ಡು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉದ್ಯಮಿ ಗೌತಮ್ ಅದಾನಿ ಉಪಸ್ಥಿತರಿದ್ದರು. ಭಾರತವನ್ನು ಒಗ್ಗೂಡಿಸಿ ದೇಶದ ಅಭಿವೃದ್ಧಿಗೆ ಇದು ಪೂರಕ ಎಂದು ಫಡ್ನವೀಸ್ ಹೇಳಿದರು. ಮುಂಬೈ ಏರ್ಪೋರ್ಟ್ಸ್ ಲಿಮಿಟೆಡ್, ಅದಾನಿ ಉದ್ಯಮ, ಸಿಟಿ ಆ್ಯಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಹಾರಾಷ್ಟ್ರ ಪಾಲುದಾರಿಕೆಯಲ್ಲಿ ತಯಾರಾದ ಈ ವಿಮಾನ ನಿಲ್ದಾಣಕ್ಕೆ 19,650 ಕೋಟಿ ರೂಪಾಯಿ ವೆಚ್ಚವಾಗಿದೆ. ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೋಹಲಿ ಎಕ್ಸ್ ಪೋಸ್ಟ್ ಮೂಲಕ ಅಭಿವೃದ್ಧಿಗೇರುವ ಹಾದಿ ಎಂದಿದ್ದಾರೆ. ಲಂಡನ್, ಟೋಕಿಯೋ, ನ್ಯೂಯಾರ್ಕ್ಗಳ ಬಳಿಕ ಒಂದೇ ನಗರದೊಳಗೆ ಎರಡನೆಯ ವಿಮಾನ ನಿಲ್ದಾಣ ಪಡೆದಂತಾಯಿತು. ಮುಂಬೈ 3,700 ಮೀಟರ್ ರನ್ವೇಯನ್ನು ಹೊಂದಿದೆ. ಇಂಡಿಗೋ, ಆಕಾಶ್ ಏರ್ ಇಂಡಿಯಾ ಈಗಾಗಲೇ ವಿಮಾನ ಹಾರಾಟವನ್ನು ಪ್ರಕಟಿಸಿದೆ. ದಿನಕ್ಕೆ 9 ಲಕ್ಷ ಪ್ರಯಾಣಿಕರು, 32 ಲಕ್ಷ ಟನ್ ಕಾರ್ಗೋ ಸೇವೆ ಇಲ್ಲಿ ಲಭ್ಯವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಂಬೈ.